ಮಂಜೇಶ್ವರದ ಹೊಸಂಗಡಿಯ ದುರ್ಗಿಪಳದಲ್ಲಿರುವ ಕೇರಳ ತುಳು ಅಕಾಡೆಮಿಯ ನೇತೃತ್ವದಲ್ಲಿ ನಿರ್ಮಾಣವಾಗಲಿರುವ ತುಳು ಭವನದ ಶಿಲಾನ್ಯಾಸವನ್ನು ಕೇರಳ ರಾಜ್ಯ ವಿಧಾನಸಭಾ ನಾಯಕ ಶ್ರೀರಾಮಕೃಷ್ಣನ್ ಅವರು ನೆರವೇರಿಸಿದರು. ಇದೇ ಸಂದರ್ಭ ಮಾತನಾಡಿದ ಅವರು, ವಿಶಾಲ ಪರಿಕಲ್ಪನೆಯ ಭಾರತೀಯ ಸಂಸ್ಕೃತಿ ವೈವಿಧ್ಯತೆಗಳಿಂದ ಜಗತ್ತಿನಲ್ಲಿ ವಿಶಿಷ್ಟವಾಗಿದೆ. ಇತರೆಡೆಗಳಿಗಿಂತ ವಿಭಿನ್ನವಾಗಿ ವೈವಿಧ್ಯತೆಯ ನಡುವೆಯೂ ಒಗ್ಗಟ್ಟಿನಿಂದ ಮುನ್ನಡೆಯುವಲ್ಲೇ ರಾಷ್ಟ್ರದ ಭಾಷೆಗಳ ಮಧ್ಯೆ ಇರುವ ಸಂಬಂಧಗಳು ಮಹತ್ವಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಗಡಿನಾಡು ಕಾಸರಗೋಡಿನ ಬಹುಭಾಷಾ ಸಂಸ್ಕೃತಿಯಲ್ಲಿ ತುಳು ಭಾಷೆ ಮಾತೃಸ್ಥಾನದಲ್ಲಿ ಇಲ್ಲಿಯ ಸಂಸ್ಕೃತಿಗೆ ಅರ್ಥಪೂರ್ಣತೆ ನೀಡಿದೆ ಎಂದರು. സംസ്കാരങ്ങളുടെ വൈവിധ്യങ്ങൾക്ക് യോജിക്കാൻ കഴിയുമെന്ന പ്രതീക്ഷയിൽ നിന്ന് ഒരേ ഭാഷയോ ഒരേ ശൈലിയോ ഒരേ ഭൂപ്രദേശമോ ഒരേ ശരീരപ്രകൃതിയോ ഒരേ കാലാവസ്ഥയോ ഇല്ലാത്ത ഒരു നാട് ഒരു രാഷ്ട്രീയമായ അതിർത്തി നിർണയിച്ച് രൂപീകരിക്കപ്പെടുക എന്നത് സാധാരണഗതിയിൽ അത്ര എളുപ്പമായിട്ടൊരു കാര്യമല്ല. പക്ഷെ അസാധാരണമായ ഒരു ആന്തരിക ഊർജം കൊണ്ട് പരസ്പരം ബന്ധിതമായ ഒരു നാടിന്റെ പേരാണ് ഇന്ത്യ എന്ന് പറയുന്നത്. ಈ ಸಂದರ್ಭ ತುಳು ಮಲಯಾಳ ಭಾಷಾ ನಿಘಂಟು ಕರ್ತೃ ಡಾಕ್ಟರ್ ಎಂ ಶ್ರೀಧರನ್, ತುಳು ಭಾಷಾ ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್, ಹಿರಿಯ ಸಾಹಿತಿ ಪತ್ರಕರ್ತ ಮಲಾರು ಜಯರಾಮ್ ರಯ್ಯವರನ್ನ ತುಳು ಭಾಷಾ ಸಂಬಂಧದ ವಿವಿಧ ಚಟುವಟಿಕೆಗಳಿಗಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಇದೇ ವೇಳೆ ತುಳು ಅಕಾಡೆಮಿ ಪ್ರಕಟಿಸುವ ತ್ರೈಮಾಸಿಕ ಸಂಚಿಕೆ ತೆಂಬೆರೆಯನ್ನ ಮಾಜಿ ಶಾಸಕ ನ್ಯಾಯವಾದಿ ಸಿಎಚ್ ಕುഞ്ഞಂಬು ಬಿಡುಗಡೆಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಉದುಮಾ ಶಾಸಕ ಕೆ ಕುഞ്ഞിರಾಮನ್, ಜಿಲ್ಲಾ ಪಂಚಾಯತ್ ಸದಸ್ಯ ನ್ಯಾಯವಾದಿ ಕೆ ಶ್ರೀಕಾಂತ್, ವಿವಿಧ ಪಕ್ಷದ ಮುಖಂಡರುಗಳಾದ ಬಿವಿ ರಾಜನ್, ವಿಕೆ ರಮೇಶನ್, ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಟ್ರಸ್ಟ್ನ ಗಿಳಿಬಿಂಡಿನ ಕಾರ್ಯದರ್ಶಿ ಕೆಆರ್ ಜಯಾನಂದ್, ಕಾಸರಗೋಡು ತುಳುಕೂಟದ ನ್ಯಾಯವಾದಿ ಅಡೂರು ಉಮೇಶ್ ನಾಯ್ಕ್, ಪಾರ್ಥಿಸುಬ್ಬ ಯಕ್ಷಗಾನ ಕಲಾಕ್ಷೇತ್ರದ ಅಧ್ಯಕ್ಷ ಜಯರಾಮ್ ಮಂಜತಾಯ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಬಳಿಕೆ ಜಾನಪದ ಕಲಾ ತಂಡದಿಂದ ವಿವಿಧ ತುಳು ಜಾನಪದ ನೃತ್ಯ ಹಾಡುಗಳ ಪ್ರದರ್ಶನ, ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ವೈವಿಧ್ಯಗಳು ನಡೆದವು. ಜೊತೆಗೆ ತುಳು ಸಾಹಿತ್ಯ ಕೃತಿಗಳ ಮಾರಾಟ, ಪ್ರದರ್ಶನ, ತುಳುನಾಡು ಜಾನಪದ ಕರಕುಶಲ ವಸ್ತುಗಳ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ರೆಹಮಾನುದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.